ರಂಗಸಂಗಾತಿ ಮಂಗಳೂರು ಹಾಗೂ ಸಂತ ಅಲೋಷಿಯಸ್ ಕಾಲೇಜಿನ ಕನ್ನಡ ವಿಭಾಗದ ಸಹಕಾರದೊಂದಿಗೆ ಡಾಕ್ಟರ್ ನ ದಾಮೋದರ್ ಶೆಟ್ಟಿಯವರ ಗೆರೆ ಕಾದಂಬರಿಯ ಅನಾವರಣ ಕಾರ್ಯಕ್ರಮವು ನಗರದ ಸಂತ ಅಲೋಷಿಯಸ್ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ಡಾಕ್ಟರ್ ನ ದಾಮೋದರ್ ಶೆಟ್ಟಿಯವರ ಗೆರೆ ಕಾದಂಬರಿಯನ್ನ ಹಂಪಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಬಿ.ಎ. ವಿವೇಕ್ ರೈ ಅವರು ಅನಾವರಣಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಅನೇಕ ಕಾದಂಬರಿಗಳು ಜೀವನ ನಡೆದ ಅನೇಕ ಘಟನೆಗಳಿಗೆ ಪೂರಕವಾಗಿರುತ್ತದೆ. ಹಿಂದೆ ಪ್ರತಿಯೊಬ್ಬರು ಕಾದಂಬರಿಗಳನ್ನ ಆಸಕ್ತಿಯಿಂದ ಓದುತ್ತಿದ್ರು. ಆದರೆ ದೂರದರ್ಶನ ಬಂದ ಮೇಲೆ ಈ ಕಾದಂಬರಿಗಳನ್ನ ಓದುವವರ ಸಂಖ್ಯೆ ಕಡಿಮೆಯಾಗಿದೆ ಎಂದರು. ಇದೇ ವೇಳೆ ಗೆರೆ ಕಾದಂಬರಿಯ ಕುರಿತು ಡಾಕ್ಟರ್ ಸತ್ಯನಾರಾಯಣ್ ಮಲ್ಲಿಪಟ್ಟಣ ಅವರು ಮಾತನಾಡಿ, ಈ ಕೃತಿಯು ಒಂದು ವಿಭಿನ್ನವಾದ ಕಾದಂಬರಿಯಾಗಿದೆ. ಸ್ತ್ರೀ ಪ್ರಧಾನವಾದ ಕಾದಂಬರಿಯಾಗಿದ್ದು ಬದುಕಿನ ದಿನಗಳ ಘಟನೆಯ ನೈಜತೆಯನ್ನ ತಿಳಿಸಿಕೊಡುತ್ತದೆ ಎಂದರು. ಪದಕ್ಕೆ ಅರ್ಥವನ್ನು ನಾವು ಹೇಗೆ ಕೊಡ್ತೇವೆ ಹಾಗೆ ಬದುಕಿಗೆ ಅರ್ಥವನ್ನು ನಾವೇ ಕೊಡ್ತೇವೆ. ಅದು ನಮ್ಮ ಕೈಲೇ ಇದೆ. ಆ ನಮ್ಮ ಕೈಲೇ ಇರುವುದನ್ನ ಗೆರೆ ಕಾದಂಬರಿಯಲ್ಲಿ ಹಲವಾರು ರೀತಿಯ ಗೆರೆಗಳು ಇರುತ್ತವೆ. ಗೆರೆ ದಾಟುವುದು, ಗೆರೆ ದಾಟುವುದು, ಗೆರೆ ಹಾಕುವುದು, ಇಲ್ಲಿ ಲಕ್ಷ್ಮಣ ರೇಖೆಯ ಪ್ರಸ್ತಾಪವೂ ಇದೆಲ್ಲ ಬೆಂಗಳೂರಿನಲ್ಲಿ ಒಂದು ಹಳದಿ ಪಟ್ಟೆ ಹಾಕ್ತಾ ಇದೆ. ಅದಕ್ಕೆ ಲಕ್ಷ್ಮಣ ರೇಖೆ. ಇನ್ನು ಗೆರೆ ಕಾದಂಬರಿಯ ಕರ್ತರಾದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಡಾಕ್ಟರ್ ನ ದಾಮೋದರ್ ಶೆಟ್ಟಿಯವರು ಮಾತನಾಡಿ, ಹಿಂದಿನ ಕಾದಂಬರಿಯ ಮುಂದುವರೆದ ಭಾಗವಾಗುವಂತೆ ಈ ಕಾದಂಬರಿಯನ್ನ ರಚಿಸಿದ್ದೇನೆ. ಮಂಗಳೂರಿನಲ್ಲಿ ಈ ಗೆರೆ ಕೃತಿಯನ್ನ ಬಿಡುಗಡೆಗೊಳಿಸಿರುವುದು ಸಂತಸವನ್ನ ತಂದಿದೆ ಎಂದರು. ಅದು ಭಯ ಇಲ್ಲ. ಹಾಗಾಗಿ ನಾನು ಈ ಪುಸ್ತಕ ತಯಾರಾದ ನಂತರ ಪ್ರೊಫೆಸರ್ ರೈವರಿಗೆ, ಸತ್ಯನಾರಾಯಣ್ಗೆ, ಎಲ್.ಸಿ. ಸುಮಿತ್ರಾ ಅಂತ ಅವರು ಕಾದಂಬರಿಕಾರರಿಗೆ, ಮೊಹಮ್ಮದ್ ಬಡೂರ್ ಅಂತ ನನ್ನೊಬ್ಬರು ಗೆಳೆಯರಿಗೆ, ನಾಲ್ಕೇ ಚಂದ್ರಶೇಖರ್ ಅವರಿಗೆ ಇದು ಇಂಟರ್ನೆಟಲ್ಲಿ ಕಳಿಸ್ಕೊಂಡು ಅವರು ನಾನು ಮೇಲ್ ಮಾಡಿದ್ದಾರೆ. ಅವರನ್ನೆಲ್ಲ ಅವರು ನೋಡಿದ್ರು. ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನನಗೆ ಅಂತ ಕೇಳಿಕೊಂಡೆ. ನನ್ನ ಗೆಳೆಯವರು ಶ್ರೀನಿವಾಸ ಕಪ್ಪಣ್ಣ ಅಂತ ಅವರೇ ಹೇಳಿದರು, ನಾವು ಇದನ್ನ ಬೆಂಗಳೂರಿನಲ್ಲಿ ಪ್ರತ್ಯೇಕವಾದ ಡಿಫ್ರೆಂಟ್ ಆಗಿ ಇದನ್ನು ಬಿಡುಗಡೆ ಮಾಡಬೇಕು. ನೀವು ಅಷ್ಟು ನಮಗೆ ಗೆಳೆಯರಿಂದ ಅವರ ಮಾತುಗಳನ್ನ ವಿಡಿಯೋ ಮಾಡಿ ಕಳಿಸಿಕೊಳ್ಳಿ. ಸಮಾರಂಭದ ಅಧ್ಯಕ್ಷರಾದ ಪ್ರೊಫೆಸರ್ ಆಲ್ವಿನ್ ಡೇಸಾ ಅವರು ಮಾತನಾಡಿ ಗೆರೆ ಕಾದಂಬರಿಗೆ ಶುಭ ಹಾರೈಸಿದ್ರು. ಕನ್ನಡದಲ್ಲಿ ಬೀಳುವುದು is a transitive verb. ಅದಕ್ಕೆ ಒಂದು ಏಜೆಂಟ್ ಇರ್ತಾರೆ, ಬೀಳಿಸಬಹುದು. ಬಟ್ ಇಂಗ್ಲಿಷ್ ಅಲ್ಲಿ ಫಾಲ್ ಅಂತ ಹೇಳಿದ್ರೆ ಇಟ್ ಇಸ್ ಇಂಟ್ರಾನ್ಸಿಟಿವ್ ವರ್ಬ್. ಹೂ ಫೆಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಯಾವುದೋ ಅನ್ಸೀನ್ ಕಾರಣ ಇರ್ಬೋದು, ಇಲ್ಲದೇ ಕಾರಣ ಇರ್ಬೋದು, ಯಾವುದೋ ಬೇರೆ ಬೇರೆ ಕಾರಣ ಇರ್ಬೋದು. ಸೊ ಗೆರೆ ಅಂತ ಹೇಳುವಾಗ ಹಾಕಿದ್ದು ಅಲ್ಲಿ ಇದ್ದದ್ದು ಅಂಡ್ ನಮ್ಮ ಮಲ್ಲಿಪಟ್ಟಣ ಚೆನ್ನಾಗಿ ಗೆರೆ ಹಾಕುವುದು, ನಮ್ಮ ಜನಪದ ಕ್ರೀಡೆಗಳಲ್ಲಿ ನಾವು ಚಿಕ್ಕದಿರುವಾಗೆಲ್ಲ ಚಿಕ್ಕಿಯಲ್ಲಿ ಆಡುವಾಗ ನಾವು ಸುಮ್ಮನೆ ಒಟ್ಟಿಗೆ ಹೋಗೋದು ಯಾರು ಇಲ್ಲ ಗೆರೆ
ಇನ್ನು ಸಂತ ಅಲೋಷಿಯಸ್ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಸರಸ್ವತಿ, ಸಾಹಿತಿ ಶಶರಾಜ್ ರಾವ್ ಕಾಪೂರು, ರಂಗಸಂಗಾತಿಯ ಮೈಮ್ ರಾಮದಾಸ್ ಹಾಗೂ ಇನ್ನಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.